ಮಂಜೇಶ್ವರ ಸರ್ಕಾರಿ ಹೋಮಿಯೋಪತಿ ಡಿಸ್ಪೆನ್ಸರಿಯಲ್ಲಿ NABH ಪರಿಶೀಲನೆ. ಮಂಜೇಶ್ವರ ಸರ್ಕಾರಿ ಹೋಮಿಯೋಪತಿ ಡಿಸ್ಪೆನ್ಸರಿಯಲ್ಲಿ NABH ನ್ಯಾಷನಲ್ ಎಂಟ್ರಿ ಲೆವೆಲ್ ಸರ್ಟಿಫಿಕೇಷನ್ ಪಡೆಯುವ ನಿಟ್ಟಿನಲ್ಲಿ ಇನ್ಸ್ಪೆಕ್ಷನ್ ನಡೆಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ಖಾತ್ರಿಪಡಿಸುವ ಈ ಮಹತ್ವದ ಪ್ರಕ್ರಿಯೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರು ಉದ್ಘಾಟಿಸಿದರು. ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಕಡಪ್ಪುರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ NABHನ ನ್ಯಾಷನಲ್ ಅಸೆಸರ್ ಆಗಿ ಆಗಮಿಸಿದ್ದ ಡಾಕ್ಟರ್ ಜಿತಿನ್ ಕೆ ನಾಯರ್ ಅವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಮಹತ್ವದ ಕುರಿತು ಮಾತನಾಡಿದರು. ಡಿಸ್ಪೆನ್ಸರಿಯ ಕಾರ್ಯವೈಖರಿ ಮತ್ತು ಸೇವಾ ಗುಣಮಟ್ಟವನ್ನು ಅಭಿನಂದಿಸಿ ಪಂಚಾಯತ್ ಉಪಾಧ್ಯಕ್ಷೆ ಫಾತಿಮತ್ ಸಹುರಾ, FHC ಮೆಡಿಕಲ್ ಆಫೀಸರ್ ಪ್ರಭಾಕರ್ ರಾಯ್, ವಾರ್ಡ್ ಸದಸ್ಯರಾದ ಇಲಿಯಾಸ್ ತೂಮಿನಾಡ್, ಬೇಬಿಲತಾ, ಖದೀಜಾ ಮೂಸಾ ಮತ್ತು ಅಬ್ದುಲ್ ಗುಡ್ಡಕೇರಿ ಅವರು ಶುಭ ಹಾರೈಸಿದರು. ಹೋಮಿಯೋಪತಿ ಡಿಸ್ಪೆನ್ಸರಿಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ದೀಪ್ತಿ ಎಂ ಅವರು ಸ್ವಾಗತಿಸಿದರು. ಡಾಕ್ಟರ್ ಶಿಲ್ಪಾ MV ಅವರು ವಂದನಾರ್ಪಣೆ ಸಲ್ಲಿಸಿದರು.